ಮತ್ತೊಮ್ಮೆ ಸ್ವಾಗತ ಸುದ್ದಿಗೊಂದು ಗುದ್ದುವಿಗೆ. ಹೊಸ ವರ್ಷದ ಸಂದರ್ಭದಲ್ಲಿ ಈ ವರ್ಷ ಭಾರಿ ನೀರಸ ಆಗಿತ್ತು ಸಂಭ್ರಮ ಅಂತ ಹೇಳಿಕೊಳ್ಳಲಾಗ್ತಾ ಇದೆ. ಯಾಕೆ ನೀರಸ ಅಂದರೆ ಪೊಲೀಸರು ಬಹುಶಃ ಹೊಸ ವರ್ಷ ಆಚರಣೆ ಮಾಡುವುದಕ್ಕಿಂತ ಮೊದಲೇ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ರು. ಅದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಭ್ರಮಕ್ಕಾಗಿ ತಯಾರಿ ಮಾಡಿಕೊಂಡಿದ್ದವರಿಗೆ ಜನರು ಬರಲಿಲ್ಲ ಅಂತನ್ನುವಂಥದ್ದು. ಜನರು ಇದ್ರೂ ಕೂಡ ಒಂದಷ್ಟು ಆತಂಕದಲ್ಲೇ ಎಲ್ಲಿ ಪೊಲೀಸರು ಹಿಡಿತಾರೋ ಏನು ಮಾಡ್ತಾರೋ ಅಂತ ಬೀಚ್ಗಳಲ್ಲಿ ಜನರನ್ನು ನಿಲ್ಲಿಕೆ ಬಿಡಲಿಲ್ಲ ಅಂತೆ ಜನರನ್ನು ಅನ್ನುವಂಥ ಕೆಲವು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕೆ ಅನ್ನೋದ್ರು ಕೂಡ ಬಹಳಷ್ಟು ಚರ್ಚೆಗೆ ಈಗ ಈಡಾಗ್ತಾ ಇದೆ. ಹಾಗಾಗಿ ಪ್ರವಾಸೋದ್ಯಮ ಇದರಿಂದ ಡೆವಲಪ್ ಆಗಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆಯೇ? ಕರಾವಳಿಯಲ್ಲಿ ಪೊಲೀಸರೇ ಈ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುವುದಾದರೂ ಹೇಗೆ? ಹೋಟೆಲ್ ಮಾಲೀಕರುಗಳು, ಹೋಟೆಲ್ಗಳು ಒಂದಷ್ಟು ಈ ಬಗೆಗೆ ಈವೆಂಟ್ಗಳನ್ನು, ಕಾರ್ಯಕ್ರಮಗಳನ್ನು ಏನು ಸಂಘಟನೆ ಮಾಡಿದವರಿಗೂ ಕೂಡ ಜನರ ಸಂಖ್ಯೆ ಕಡಿಮೆಯನ್ನು ನೋಡಿ ಮತ್ತು ಒಂದು ರೀತಿಯ ನೀರಸವಾದಂಥ ಪ್ರತಿಕ್ರಿಯೆ ನೋಡಿ ಬಹಳ ಬೇಜಾರಾಗಿದೆ ಅಂತೆ. ಈ ಬಗೆಗೆ ಇನ್ನು ನಾನು ಮಾತಾಡೋಣ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ ಅವರಿದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಜಿತೇಂದ್ರ ಅವರೇ. ನಮಸ್ಕಾರ. ಈ ವರ್ಷದ ಹೊಸ ವರ್ಷದ ಆಚರಣೆ ಕಳೆದ ವರ್ಷದ ಅದಕ್ಕಿಂತ ಹಿಂದಿನ ವರ್ಷದಾಗಿ ಇರಲಿಲ್ಲ ಅಂತೆ, ಸ್ವಲ್ಪ ನೀರಸ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ಒಂದು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರ, ಈ ಎರಡರ ಒಂದು ತೆಳುವಾದ ಗೆರೆ ಇದೆ. ಇದನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಬೇಕು. ಅದೇ ರೀತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸ ಕೂಡ ಮಾಡಬಾರ್ದು. ಈ ಎರಡರನ್ನ ಒಂದು ಹದದಲ್ಲಿ ಬೆರೆತು ಅವರು ಪೊಲೀಸರು ಕಾನೂನನ್ನ ನಿಯಂತ್ರಣವನ್ನು ಮಾಡಬೇಕಾಗ್ತದೆ. ಈಗ ನಾನ್ ನೋಡಿದಾಗೆ ಈ ಸ್ವಾತಂತ್ರ್ಯ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಯುವ ಜನತೆ ಕಾನೂನು ನಿಯಮವನ್ನ ಮೀರಿ ಏನು ವರ್ತನೆ ಮಾಡೋದು ನಾನು ನೋಡಿದ್ದೇನೆ. ಬಹುಶಃ ಏನು ಬೈಕ್ ನಲ್ಲಿ ವೇಗವಾಗಿ ಹೋಗುದು, ಸೈಡ್ ಸ್ಟ್ಯಾಂಡ್ ಅನ್ನ ಇದಕ್ಕೆ ರಸ್ತೆಗೆ ತಾಕಿಕೊಂಡು ಬೆಂಕಿ ಕಿಡಿಗಳನ್ನ ಹೋಗುದು, ವಿಶ್ ಮಾಡುದು, ಬೊಬ್ಬೆ ಇಡುದು, ಹೆಲ್ಮೆಟ್ ಹಾಕದೆ ಹೋಗುದು, ಇಂತಹುದಕ್ಕೆಲ್ಲ ಪೊಲೀಸರು ನಿಜವಾಗಿಯೂ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಅವರಿಗೆ ತಪಾಸಣೆ ಮಾಡುದು, ಕೇಸ್ ಹಾಕುದು, ಇದು ಸ್ವಾತಂತ್ರ್ಯ ಅಲ್ಲ, ಅದು ಸ್ವೇಚ್ಛಾಚಾರ ಅಥವಾ ನಿಯಮ ಉಲ್ಲಂಘನೆ. ಇಂಥದ್ದನ್ನ ಯಾರು ಪೊಲೀಸರು ಕಟ್ಟುನಿಟ್ಟಾಗಿ ಮಾಡಬೇಕು. ಮತ್ತೆ ಅವರು ಕುಡಿದು ವಾಹನ ಚಾಲನೆ ಮಾಡಿದ್ರೆ ಅವರಿಗೆ ಮಾತ್ರ ಅಲ್ಲ, ಅವ್ರ ಮನೆಯವರಿಗೆ ನಷ್ಟ ಆಗ್ತದೆ. ಮತ್ತೆ ಎದುರುಗಡೆಯಿಂದ ಯಾರು ಪಾಪದನ್ನು ಹೋಗ್ತಾ ಇದ್ರೆ ಅವನಿಗೂ ಸಮಸ್ಯೆ ಆಗ್ತದೆ. ಇಂಥದ್ದನ್ನೆಲ್ಲ ಪೊಲೀಸರು ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು. ಇನ್ನು ಕೆಲವೊಂದು ಪ್ರವಾಸಿ ಸ್ಥಳಗಳಲ್ಲಿ ಇವರ ನಿರ್ಬಂಧದ ಕುರಿತು, ಈಗ ಉದಾಹರಣೆ ಬೀಚ್ಗಳಲ್ಲಿ ನಿರ್ಬಂಧಗಳಂದ್ರೆ ಹೇಳಿದ್ರೆ, ಎಲ್ಲಿಯಾದ್ರೂ ಬೀಚಿನ ನೀರಿನಲ್ಲಿ ಆಡ್ತಾ ಇದ್ರೆ ಅಥವಾ ತೆರೆಗಳು ಜಾಸ್ತಿ ಬರ್ತಾ ಇದ್ರೆ ಅಂತದ್ದೆಲ್ಲ ಸಮಸ್ಯೆಗಳಿದ್ರೆ ಅಲ್ಲಿಂದ ಪ್ರಾಣಾಪಾಯದ ಹಿನ್ನೆಲೆಯಲ್ಲಿ ಅವರನ್ನ ವಾಪಸ್ ಕಳಿಸ್ಬೋದು. ಆದ್ರೆ ಮರಳಿನ ಇದ್ರ ಮೇಲೆ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇದ್ದವರನ್ನ ಎಬ್ಸುದು, ಬೈಯುದು, ಗಲಾಟೆ ಮಾಡುದು, ಹೋಗಿ ಅಂತ ಹೇಳುದು, ಇದು ಅವರ ಒಂದು ಪೊಲೀಸರ ಖಾಕಿಯ ಒಂದು ದರ್ಪದ ವರ್ತನೆ ಅಂತ ನನಗೆ ಅನಿಸ್ತದೆ. ಅಂದ್ರೆ ಕಿರುಕುಳ ಕೊಡುದು. ಅಂದ್ರೆ ಈ ಕೆಲವೊಂದು ವ್ಯವಸ್ಥೆಯಲ್ಲಿ ಪ್ಲಸ್ಗಳಿರ್ತದೆ, ಅದರೊಟ್ಟಿಗೆ ಮೈನಸ್ಗಳು ತನಗೆ ಬರ್ತದೆ ಸಿಸ್ಟಮ್ ಅಲ್ಲಿ. ಈಗ ಕಟ್ಟುನಿಟ್ಟು ಮಾಡಿದ್ರೆ ಒಳ್ಳೇದೇ, ಆದ್ರೆ ಅತಿಯಾದ ಕಟ್ಟುನಿಟ್ಟು ಯಾರ ಬಳಿ ಕಟ್ಟುನಿಟ್ಟು ಮಾಡಬೇಕು? ಕಳ್ಳರ ಬಳಿ ಪೊಲೀಸರು ಕಟ್ಟುನಿಟ್ಟಾಗಿರ್ಬೇಕು. ಹಾಗೆ ಒಳ್ಳೆಯವರ ಬಳಿ ಅದೇ ರೀತಿ ಭಾಷೆಗಳನ್ನ ವರ್ತನೆಗಳನ್ನ ಮಾಡಿದ್ರೆ ಸರಿ ಆಗುದಿಲ್ಲ. ಹಾಗಾಗಿ ಪೊಲೀಸರು ಇದರಲ್ಲಿ ಪೊಲೀಸರ ಮೇಲೆ ಎಲ್ಲೋ ಹೋಗ್ತದೆ. ಯಾಕಂದ್ರೆ ಒಳ್ಳೆ ಪೊಲೀಸಿಂಗ್ ಇದ್ರೆ ಈ ಎಲ್ಲಾ ನಿಯಮಗಳು ಕೂಡ ಒಳ್ಳೆ ರೀತಿಯಲ್ಲೇ ಪಾಲನೆ ಆಗ್ತದೆ. ಆದ್ರಿಂದ ಪೊಲೀಸಿಂಗ್ ಅನ್ನ ಮಾಡುವಾಗ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು. ನಿಯಮಗಳು ಬೇಕೇ ಬೇಕು. ನಾನು ನಿಯಮಗಳು ಹೆಚ್ಚು ಏರಿದ್ರಿಂದ ಸಮಸ್ಯೆ ಆಯ್ತು, ನಿಯಮಗಳನ್ನು ಸಡಿಲಿ ಮಾಡಿ ಅಂತ ಯಾವತ್ತೂ ಹೇಳುದಿಲ್ಲ. ಆದ್ರೆ ನಿಯಮಗಳನ್ನ ಜಾರಿ ಮಾಡುವಾಗ ಒಳ್ಳೆ ಪೊಲೀಸಿಂಗ್, ಒಳ್ಳೆ ಪೊಲೀಸರು ಅವರಿಗೆ ಒಂದು ವಿವೇಚನೆ ಇರಬೇಕು. ಇದು ಯಾರು ಒಳ್ಳೆಯವರು ಕಾರ್ಯಕ್ರಮ ಮಾಡ್ತಾ ಇದಾರೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಇನ್ನು ಏನು ಗಲಾಟೆ ಮಾಡ್ತಾ ಇದ್ದಾರೆ ಯುವಕರು, ಪೋಲಿ ಹೊಡಿತಾ ಇದ್ದಾರೆ, ಏನು ಡ್ರಗ್ಸ್ ತಗೊಳ್ಳೋ ಚಾನ್ಸ್ ಇರ್ತದೆ, ಅಂತ ಕಡೆಗಳಲ್ಲಿ ಪೊಲೀಸರು ಕಟ್ಟುನಿಟ್ಟಾಗಿ ಅವರದೇ ಒಂದು ಭಾಷೆಯಲ್ಲಿ ಮಾಡಬೇಕು. ಕೆಲವು ಬಂದಿರುವಂತಹ ಮಾಹಿತಿಯ ಪ್ರಕಾರ ನಮ್ಮ ಘಟ್ಟ ಪ್ರದೇಶಗಳಿಂದ ಹಲವಾರು ಮಂದಿ ಪ್ರವಾಸಿಗರು ಬಂದಿದ್ರು ಸಂಜೆಯ ಹೊತ್ತಿಗೆ. ಅವರಿಗೆ ಬೀಚಲ್ಲಿ ಹೊಸ ವರ್ಷ ಆಚರಣೆ ಆದ್ರೆ ಗೋವಾದಲ್ಲಿ ನೋಡಿದ್ದಾರೆ, ಇನ್ನು ಉಳಿದ ಎಲ್ಲಾ ಕಡೆಗಳಲ್ಲೂ ಕೂಡ ಸಂಜೆ ಹೊಸ ವರ್ಷ ಅಂತ ಹೇಳಿದ್ರೆ ಬೀಚ್ನಲ್ಲಿ ಬಹಳ ಸಂಭ್ರಮ ಇರ್ತದಂತೆ ಅಂತ ಅವ್ರು ಕೇಳಿದ್ದಾರೆ. ಅಥವಾ ಅವರು ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲೆಲ್ಲ ಅಂತ ಸಂಭ್ರಮಗಳನ್ನೆಲ್ಲ ಕಂಡಿದ್ದಾರೆ, ಅವ್ರು ಮಾಡಿದ್ದಾರೆ. ಆದ್ರೆ ಮಂಗಳೂರಿಗೆ ಬಂದಾಗ ಪೊಲೀಸರು ಅವರು ದೊನ್ನೆ ಬೀಸಿ ಇದು ಮಾಡಿದ್ರಂತೆ. ಒಂದು 8 ಗಂಟೆ ಹೊತ್ತಿಗೆ ಬೀಚ್ನಿಂದ ಓಡಿಸಿದ್ರಂತೆ. ಸೊ ಇಂಥ ಎಲ್ಲ ಕೆಲವು ಮಾಹಿತಿಗಳು
ಇದು ಈ ರೀತಿ ಆದರೆ ನಮ್ಮ ಪ್ರವಾಸೋದ್ಯಮ ಅಭಿವೃದ್ಧಿ ಹೇಗೆ? ಹೊರ ಊರಿನವರು ಬಂದು ಇಲ್ಲಿ ಏನೋ ಒಂದಷ್ಟು ಒಂದು ಪ್ರವಾಸೋದ್ಯಮ ಅಂದರೆ ತಾವು ಪ್ರವಾಸಿಗರಾಗಿ ಬಂದಿದ್ದೇವೆ, ಏನೋ ಒಂದು ಬೀಚ್ ಇದೆ ಅಂತ ಇಲ್ಲಿ ನೋಡೋಣ ಅಂತ ಹೇಳಿದ್ರೆ ಅಲ್ಲಿ ಕೂಡ ಒಂದಷ್ಟು ಆತಂಕದ ವಾತಾವರಣ ಸೃಷ್ಟಿ ಮಾಡಿದರೆ ಪ್ರವಾಸಿಗರು ಇಲ್ಲಿ ಬರ್ತಾರಾ ಹಾಗಿದ್ರೆ ಅಂತ ಅನ್ನೋದು. ಖಂಡಿತ. ಒಂದು ಹೇಳಿದೆ, ಶೀತ ಆದ್ರೆ ನೆಗಡಿ ಆದ್ರೆ ಮೂಗನ್ನ ಕೊಯ್ದುಕೊಳ್ತಾರೆ ಅಂತ ಆಯ್ತು. ಯಾಕಂದ್ರೆ ಸಮುದ್ರ ಬದಿಯಲ್ಲಿ ಅಪಾಯ ಇರ್ತದೆ ಅಂತ ಹೇಳಿ ಸಮುದ್ರಕ್ಕೆ ಇಳಿಬಾರ್ದು ಅಂತ ಎಲ್ಲ ಕಡೆ ಬೇಲಿ ಹಾಕಿದ್ರೆ ಹೇಗಾಗ್ತದೆ? ಎಸ್, ಅದಕ್ಕೆ ತನ್ನದೇ ಅದೊಂದು ವ್ಯವಸ್ಥೆ ಇರಬೇಕು, ಈಜುಗಾರರ ಒಂದು ವ್ಯವಸ್ಥೆ. ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಸುಲಭ ಅಲ್ಲ. ಅದಕ್ಕೆ ಸರಿಯಾಗಿ ಪೂರಕ ವ್ಯವಸ್ಥೆಗಳು, ಏನು ಸೇವ್ ಮಾಡುವಂತವರು, ಅದು ಅವರ ದಂಡವನ್ನು ಸುಸಜ್ಜಿತವಾಗಿ ಇಟ್ಕೊಳ್ಳೋದು, ಆಗಿಂದಾಗಿ ಎಚ್ಚರಿಕೆಯನ್ನ ಕೊಡುದು, ಅಂತ ಕೆಲಸಗಳನ್ನ ಮಾಡ್ಬೇಕು ವಿನಃ ಬರಬೇಡಿ ಬೀಚಿಂದಲೇ ಹೋಗಿ ಹೊರಗೋಗಿ ಅಂತ ಓಡಿಸುವುದು ಅದು ಮೂರ್ಖತನ. ಯಾಕಂದ್ರೆ ಏನು ಶೀತ ಆಯ್ತು ಅಂತ ಏನು ಮೂಗನ್ನೇ ಕೊಯ್ದುಕೊಳ್ಳುವ ವ್ಯಾಪಾರ. ಶೀತ ಆದ್ರೆ ಅದಕ್ಕೆ ಮದ್ದು ಮಾಡಬೇಕು, ಅದು ಬಿಟ್ಟು ಮೂಗನ್ನೇ ಕೊಯ್ದುಕೊಳ್ಳುವಂತ ಅದು ಇದೇ ರೀತಿ. ನಾನು ಮೊನ್ನೆ ಅಬ್ಸರ್ವ್ ಮಾಡಿದ್ದೇನೆ, ಏನು ಸುಲ್ತಾನ್ ಬತ್ತೇರಿಯಿಂದಾಗಿ ಆ ಕಡೆ ತಣ್ಣೀರು ಬೀಚ್ಗಳಿಗೆ ಹೋಗುವಾಗ ಬೀಚ್ಗೆ ಪ್ರವೇಶವೇ ಇಲ್ಲ, ಬೀಚ್ಗೆ ಹೋಗ್ಲಿಕ್ಕೆ ಇಲ್ಲ ಅಂತ. ಹೌದು, ಆ ರೀತಿಯಾಗಿ ಮಾಡಿದ್ರೆ ಇಲ್ಲಿ ನಮ್ಮ ಸೌಂದರ್ಯವನ್ನೇ ನಾವು ಅದನ್ನ ಕಪ್ಪುಚೇಕೆಯಾಗಿ ಮಾಡಿದ್ರೆ, ಮೈನಸ್ ಪಾಯಿಂಟ್ ಮಾಡ್ಕೊಂಡ್ರೆ ಅದು ಸರಿಯಲ್ಲ. ಪ್ರವಾಸೋದ್ಯಮ ದೇವರು ಕೊಟ್ಟಂತ ಒಳ್ಳೆ ಅವಕಾಶ, ಒಳ್ಳೆಯ ತೀರ, ಒಳ್ಳೆಯ ಜನ, ಒಳ್ಳೆ ವ್ಯವಸ್ಥೆ ಎಲ್ಲ ಇದನ್ನು ಸದುಪಯೋಗಿಸಿಕೊಳ್ಳಿ ಅಂತ ನನ್ನ ವಿನಂತಿ. ಅದೇ ಅಂದ್ರೆ ಇಲ್ಲಿಂದ ಹೋದ ಜನ ಅದನ್ನು ಅವರ ಊರಿನಲ್ಲಿ ಹೋಗಿ ಹೇಳ್ತಾರೆ, ಇಲ್ರಿ ಮಂಗಳೂರಿಗೆ ಸಾಧ್ಯ ಇಲ್ರಿ, ರಾತ್ರಿಯಲ್ಲಿ ತಿರುಗಾಳಿ ಹೊಸ ವರ್ಷ ಸಂದರ್ಭದಲ್ಲೇ ಬಿಡೋದಿಲ್ಲ ಇನ್ನೇನು ಅಂತ. ಸೊ ಹಾಗಾದಾಗ ಇಲ್ಲಿನ ವ್ಯವಹಾರ ವಹಿವಾಟು ಅದರ ಮೇಲೆ ಎಷ್ಟು ದೊಡ್ಡ ಪೆಟ್ಟು ಬೀಳ್ತದೆ ಅಂತ ಅನ್ನುವಂಥದ್ದು. ಬೆಂಗಳೂರು ಮೈಸೂರಿಗರು ಮಂಗಳೂರಿನಲ್ಲಿ ಹೋಟೆಲ್ ತೆರೆಯುವುದಾದ್ರೆ ಅವ್ರು ಹೇಳ್ತಾರೆ, ಏನ್ರಿ ರಾತ್ರಿ ಸಂದರ್ಭದಲ್ಲಿ ನಿಮ್ಮ ಊರಿನಲ್ಲಿ ಜನರೇ ಇಲ್ಲ, ಯಾಕೆ ಅಲ್ಲಿ ಬಂದು ಹೋಟೆಲ್ ತೆರಿಬೇಕು? ಸ್ಟಾರ್ ಹೋಟೆಲ್ ಅಂದರೆ ಮಂಗಳೂರಲ್ಲಿ ಸ್ಟಾರ್ ಹೋಟೆಲ್ಗಳೇ ಇಲ್ಲ ಅಂದರೆ ಅದರ ಅರ್ಥ ರಾತ್ರಿ ಹೊತ್ತಿನಲ್ಲಿ ಜನ ಇಲ್ಲ. ಯಾಕಂದರೆ ಇಲ್ಲಿ ಪ್ರವಾಸಿಗರು ಇಲ್ಲಿ ರಾತ್ರಿ ಹೊತ್ತಲ್ಲಿ ನಿಲ್ಲುವುದಿಲ್ಲ, ಅವ್ರು ಹೋಗ್ತಾರೆ. ಮಂಗಳೂರು ಬೇಡಪ್ಪ ಅಂತೇಳಿ ಹೋಗ್ತಾರೆ. ಈಗಾಗಲೇ ಬೇರೆ ಬೇರೆ ಕಾರಣಗಳಿಂದ ಒಂದು ಕಾರಣ ಕೊಡಲಾಗ್ತಾ ಇತ್ತು, ಇದೀಗ ಪೊಲೀಸರೇ ಆ ರೀತಿಯಾದಂಥ ಒಂದು ವಿಚಿತ್ರ ಕಟ್ಟುಪಾಡುಗಳನ್ನು ತಂದು ನಿಲ್ಲಿಸಿದ್ರೆ ನಮ್ಮ ಮಂಗಳೂರಿನ ವ್ಯಾಪಾರ ವಹಿವಾಟಿನ ಮೇಲೆ ದೊಡ್ಡ ಪೆಟ್ಟು ಕೊಟ್ಟಾಗೆ ಆಗುದಿಲ್ವೇ ಅಂತ. 8 ಗಂಟೆ ಆದ್ಮೇಲೆ ಪೊಲೀಸರು ಕೂಡ ಮನೆಗೆ ಹೋಗುವ ಒಂದು ಖುಷಿ ತರಾತುರಿಯಲ್ಲಿ ಇರ್ತಾರೆ, ಅಥವಾ ಆದಷ್ಟು ಬೇಗ ಮುಗಿಸಿದ್ರೆ ಎಲ್ಲ ಒಳ್ಳೇದಾಗ್ತದೆ. ಮತ್ತೆ 8 ಗಂಟೆ ಆದ್ಮೇಲೆ ಮಂಗಳೂರಿನ ರಸ್ತೆಯನ್ನ ನೋಡಿ ನೀವು, ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲ. ಬೆಂಗಳೂರಿನಲ್ಲಿ ಆದ್ರೆ ಆಗ ನಿಗಿ ಟ್ರಾಫಿಕ್ ಇರ್ತದೆ. ಹಾಗೆ ಏನ್ ಮಾಡುದು, ಅದು ಎಲ್ಲವೂ ಒಂದು ಪ್ರತಿಯೊಂದಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರ್ತದೆ. ಜನರು, ಇಲ್ಲಿಯ ಸಂಘಟನೆಗಳು, ಮತ್ತೆ ಇಲ್ಲಿಯ ಪೊಲೀಸರು, ಇವರೆಲ್ಲ ಒಂದು ಸೇರ್ಕೊಂಡು ಪರಸ್ಪರ ಅರ್ಥ ಮಾಡ್ಕೊಂಡ್ರೆ ನಮಗೆ ಪ್ರವಾಸೋದ್ಯಮ ಜಾಸ್ತಿ ಆದಷ್ಟು ನಮ್ಗೆ ಲಾಭ ಅಂತ ತಿಳ್ಕೊಂಡ್ರೆ ಖಂಡಿತ ಇಲ್ಲಿ ಜನ ಉದ್ಧಾರ ಆಗ್ತಾರೆ. ಇಲ್ಲಾಂದ್ರೆ ಸಂಘಟನೆ, ಗಲಾಟೆ, ಪೊಲೀಸರದ್ದು ಆಕ್ರೋಶ, ಸಿಟ್ಟು, ಇವ್ರದ್ದು ಇನ್ ಗಲಾಟೆ ಆದ್ರೆ ನಮ್ಮ ತಲೆ ಮೇಲೆ ಯಾಕೆ ಬರ್ತದೆ ಅಂತ ಇಲ್ಲೇ ಜನರನ್ನ ಓಡಿಸ್ಬಿಟ್ರೆ ಹೇಗೆ ಅಂತ ಅವ್ರದ್ದು ಪ್ಲಾನ್. ಒಟ್ಟಾರೆ ಹೀಗೆ ಒಂದಕ್ಕೊಂದು ಇಂಟರ್ಲಿಂಕ್, ಅದನ್ನ ಸರಿಪಡಿಸ್ಕೊಳ್ಬೇಕು. ಬ್ರ್ಯಾಂಡ್ ಮಂಗಳೂರನ್ನ, ಸೌಹಾರ್ದ ಮಂಗಳೂರನ್ನ, ಪ್ರವಾಸೋದ್ಯಮ ಮಂಗಳೂರು, ಟೂರಿಸಂ ಅದಕ್ಕೆ ಡೆವಲಪ್ಮೆಂಟ್ ಮಾಡಿದ್ರೆ ಮತ್ತೆ ಒಮ್ಮೆ ಜನರಿಗೆ ಗೊತ್ತಾದ್ರೆ ಟೂರಿಸಂ ಇಂದ ನಮ್ಗೆ ಒಳ್ಳೆ ಲಾಭ ಇದೆ ಅಂತ ಹೇಳಿದ್ರೆ ಪ್ರವಾಸಿಗರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಆಗ ಅವರಿಗೂ ಖುಷಿ ಆಗ್ತದೆ, ನಮಗೂ ಖುಷಿ ಆಗ್ತದೆ, ಎಲ್ರಿಗೂ ಖುಷಿ. ಓಕೆ ಜಿತೇಂದ್ರ ಅವರು, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು.